ಯರ್ಮಾಳು ತೆಂಕ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಮಂದಿರದ 45ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಸಹಿತ 24 ಗಂಟೆಗಳ ನಿರಂತರ ಭಜನಾ ಸಂಕೀರ್ತನೆ ವಿವಿಧ ಭಜನಾ ಮಂದಿರಗಳ ಕೂಡುವಿಕೆಯೊಂದಿಗೆ ಆರಂಭಗೊಂಡಿದೆ. ಸಂಸ್ಥೆಯ ಅಧ್ಯಕ್ಷ ರತ್ನಾಕರ್ ಕೋಟ್ಯಾನ್ ಅವರು ಮಾತನಾಡಿ, ಗಣ ಹೋಮಾದಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿ ಇದೀಗ ಶನಿವಾರ ಮುಂಜಾನೆ ಕಲಶಬೇರಿ ಆರಂಭಗೊಂಡ ಏಕಹ ಭಜನೆ ನಿರಂತರವಾಗಿ ವಿವಿಧ ಭಜನಾ ಮಂಡಳಿಗಳ ಕೂಡುವಿಕೆಯಿಂದ 24 ಗಂಟೆಗಳ ಕಾಲ ನಡೆದು ಭಾನುವಾರ ಮುಂಜಾನೆ ಮಹಾಮಂಗಳಾರತಿಯೊಂದಿಗೆ ಅಂತ್ಯ ಕಾಣಲಿದೆ. ಈ ಮಧ್ಯೆ ಶನಿವಾರ ಸಾರ್ವಜನಿಕ ಅನ್ನ ಸಂತರ್ಪಣೆಯು ಜರುಗಿದ್ದು, ಈ ಅನ್ನ ಪ್ರಸಾದಕ್ಕಾಗಿ ಊರ ಪರಬೂರ ಭಕ್ತಾದಿಗಳು ಆಗಮಿಸಲಿದ್ದಾರೆ. ಎಲ್ಲ ದೈವಿ ಕಾರ್ಯಗಳಿಗೆ ಸಂಸ್ಥೆಯ ಕಾರ್ಯಕರ್ತರು ಊರ ಪರಬೂರ ಭಕ್ತಾದಿಗಳು ಸಂಪೂರ್ಣ ಸಹಕಾರವೇ ಕಾರಣವೆಂದರು. ಬ್ರಹ್ಮಶ್ರೀ ನಾರಾಯಣ ಗುರುನ ಮಂದಿರ ಯರ್ಮಾಳು ತೆಂಕ ನೆತ್ತ 45ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಬಾರಿ ವಿಜೃಂಭಣೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮತ್ತೊಂದಿಲ್ಲ. ಕೊಡದ ದಿನೊಟ್ಟು ಗಣೋಮ ಬೊಕ್ಕ ನಾಗಾಗ ಪಂಚಾಮೃತೇಕ ಮಲ್ತದ್ದು ಇನಿ ಕಾಣೆನೆ ಕಲಶ ಏರ್ದು 24 ಗಂಟೆ ಭಜನೆ ಏಕಾ ಭಜನೆ ಮತ್ತೊಂದಿಲ್ಲ. ಮಾತಾ ಭಜನಾ ಮಂಡಲದ ಬರ್ತದೆ ಇನ್ನೇನು ಬಾರಿ ಪೊರ್ಲುಂಡು ನೆರವೇರಿಸ ಬರುವುದಿಲ್ಲೇರು ಒಂದು ಮಾತಾ ಊರ್ದ ಭಕ್ತಾಭಿಮಾನಿಗಳು ಅಂಚನೆ ಸಂಘದ ಕಾರ್ಯಕರ್ತರು ಮಹಿಳಾ ಮಂಡಳಿ ಮುಂಬೈ ಸಮಿತಿ ಮೊಕಲೆರು ಪೂರ ನೆರವೇರಿಕೊಂಡು ಮೊಕಲೆ ಮಾತಾ ದೇವರ ಆರೋಗ್ಯವನ್ನು ಕೊರದು ಪೊರ್ಲುಡ ಸಂರಕ್ಷಣೆ ಕಾಪಾಡು ಬಂದದ್ದು ಎಂಬುದು ದೇವರ ಪ್ರಾರ್ಥನೆ ಮಾಡ್ತಾರೆ. ಈ ಸಂಸ್ಥೆಯ ಕಾರ್ಯದರ್ಶಿ ನಾಗೇಶ್ ಪ್ರಸನ್ನ, ಉಪಾಧ್ಯಕ್ಷ ಜಯಕರ್, ರವಿಪ್ರಕಾಶ್, ವಿಶ್ವನಾಥ್ ಕೋಟ್ಯಾನ್, ಶಶಿಧರ್, ಲಕ್ಷ್ಮಣ್, ಶ್ರೇಯಸ್, ಪ್ರದೀಪ್, ರಾಜೇಶ್, ಸುಜಿತ್ ಪೂಜಾರಿ, ಸತೀಶ್ ಸುಕುಮಾರ್, ಕಾರ್ತಿಕ್ ಮೊದಲಾದವರು ಉಪಸ್ಥಿತರಿದ್ದರು.